ದೀಪಾವಳಿ ಹಬ್ಬಕ್ಕೂ ಪ್ರಕೃತಿಗೂ ಅವಿನಾಭಾವ ಸಂಬಂಧವಿದೆ. ಪ್ರಕೃತಿಗೂ ಗೋವಿಗೂ ನಿಕಟ ಸಂಬಂಧವಿದೆ. ದೀಪಾವಳಿಯ ಪಾಡ್ಯದಂದು ನಡೆಸುವ ಗೋಪೂಜೆ ಅತ್ಯಂತ ವಿಶೇಷ ಮಹತ್ವವನ್ನು ಪಡೆಯುತ್ತದೆ. ಮನುಷ್ಯನ ಅನೇಕ ಅವಶ್ಯಕತೆಗಳನ್ನು ಈಡೇರಿಸುವ ಕಾಮಧೇನು ದೇವಾನುದೇವತೆಗಳಲ್ಲಿ ಅಗ್ರಸ್ಥಾನ ಎಂದು ಹೇಳಲಾಗುತ್ತದೆ. ಹಸುವಿನ ಆರಾಧನೆ ಹಾಗೂ ಪೂಜೆಯಿಂದ ಪುಣ್ಯ ಪ್ರಾಪ್ತಿಯಾಗುವುದು ಎಂದು ವೇದಗಳಲ್ಲಿ ಉಲ್ಲೇಖವಿದೆ. ಕಾಮಧೇನುವನ್ನು ಪೂಜಿಸುವುದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮಗಳನ್ನು ಕಳೆಯಬಹುದು ಎಂಬ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಯುವ ದೇವಾಂಗ ನೇತೃತ್ವದಲ್ಲಿ ದ್ವಿತೀಯ ಬಾರಿಗೆ ಶ್ರೀ ಕುಕ್ಕಡಿ ಕ್ಷೇತ್ರದಲ್ಲಿ ದೀಪಾವಳಿ ಬಳಿಪಾಡ್ಯ ದಿನದಂದು ಗೋಪೂಜೆ ನಡೆಯಿತು. शशि दृष्टे दृष्टे भवति प्रभवति न भवति किं भवति रस्कारः
वदनारविन्द गोविन्द वदनारविन्द गोविन्द ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ ಆರತಿಯನ್ನು ಬೆಳಗ್ಗೆ ಧಾರುಣಿ ಜನರೆಲ್ಲ ದೇವಿ ಗೋಮಾತೆಗೆ ಪಾಡುತ್ತ ಮಂಗಲವ ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ ದೇವಾದಿ ದೇವತೆಯರ್ ದೇಹದೊಳ್ಳೆಲಸಿ ದೇವತರೂಪಿ ಎನಿಸಿ ದೇಹಿ ಎನ್ನುವರಿಗೆ ಧೇನು ಕಾಯನಿಸಿಹ ಧೇನು ನಂದಿನಿಗ ನಂದದಿ ಬೆಳಗಿರೆ ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ ರವಿಕುಲ ತಿಲಕನಾದ ಧಿಲೀಪಟ ತವ ಕದಿ ಸೇವೆಗೈದು ರವಿಕುಲ ದೀಪಕನಾದ ಸುತನ ಪಡೆದ ಭುವಿಯೋಳ್ ಪಾವನ ಕಾಮನ ಮಾತೆಗಾರತಿ ಬೆಳಗ್ಗೆ ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ ತಬ್ಬಲಿಯು ನೀನಲ್ಲ ಸುಪೂಜಿತೆ ಮಾತೆ ನೀ ನಮಗೆಲ್ಲ ತಬ್ಬಲಿಯು ನೀನಲ್ಲ ಸುಪೂಜಿತೆ ಮಾತೆ ನೀ ನಮಗೆಲ್ಲ ಪುಣ್ಯ ಕೋಟಿಯ ಉಳಿಸಿ ಕೋಟಿ ಪುಣ್ಯವ ಗಳಿಸಿ ಪುಣ್ಯ ಕೋಟಿಯ ಉಳಿಸಿ ಕೋಟಿ ಪುಣ್ಯವ ಗಳಿಸಿ ಆ ಪುಣ್ಯ ಕೋಟಿಗೆ ಆರತಿ ಬೆಳಗಿರೆ ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ ಆರತಿಯನ್ನು ಬೆಳಗ್ಗೆ ಧಾರುಣಿ ಜನರೆಲ್ಲ ದೇವಿ ಗೋಮಾತೆಗೆ ಪಾಡುತ್ತ ಮಂಗಲವ ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ ಸೌರಭೆಗೀಗ ಆರತಿ ಬೆಳಗಿರೆ
ದೇವಾಂಗ ಸಮಾಜದ ಅಂಗ ಸಂಸ್ಥೆಯಾದಂಥ ಯುವ ದೇವಾಂಗದ ವತಿಯಿಂದ ಇದು 2ನೇ ವರ್ಷದ ಗೋಪೂಜಾ ಕಾರ್ಯಕ್ರಮವನ್ನು ಶ್ರೀ ಕುಕ್ಕಾಡಿ ಭಗವತಿ ದೇವಸ್ಥಾನದ ಈ ಪ್ರಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ನಮ್ಮ ಹೆತ್ತ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದಂಥ ನಮ್ಮ ತಾಯಿ, ಒಂದು ತಾಯಿ, ಮೊದಲನೇ ತಾಯಿ ಆದರೆ 2ನೇ ತಾಯಿ ಗೋಮಾತೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಅವಧಿವರೆಗೆ ಆ ಅಮ್ಮ, ನಮ್ಮ ಅಮ್ಮ ಹಾಲು ಉಣಿಸಿ ನಮ್ಮನ್ನು ಬೆಳೆಸಿದರೆ, ಮುಂದೆ ಜೀವನ ಪರ್ಯಂತ ನಮ್ಮನ್ನು ಹಾಲು ಕೊಟ್ಟು ಬೆಳೆಸುವಂಥ ತಾಯಿ ಗೋಮಾತೆ. ಈ ತಾಯಿಯ ರಕ್ಷಣೆ ಜೊತೆಗೆ ಆ ತಾಯಿಯನ್ನು ಉಳಿಸುವಂಥದ್ದು ಕರ್ತವ್ಯ ಕೂಡ ನಮ್ಮದಿದೆ. ಆ ತಾಯಿಗೆ ವರ್ಷಂಪ್ರತಿ ನಡೆಯುವಂಥ ಈ ಪೂಜೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ನಿನ್ನೆ ದಿನಕ್ಕೆ ನರಕ ಚತುರ್ದಶಿ, 2ನೇ ದಿನಕ್ಕೆ ಗೋಪೂಜೆ, ನಾಳೆ ಧಾನ್ಯಲಕ್ಷ್ಮಿ ಪೂಜೆ, ಈ 3 ವಿಶೇಷ ಪೂಜಾ ಕೈಂಕಾರ್ಯಗಳು ನಡೀತಾ ಈ ದೀಪಾವಳಿ ಸಮಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಗೋವಿನ ಒಂದು ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಈ ಒಂದು ಕ್ಷೇತ್ರ, ಇಡೀ ಸಮಾಜ, ಹಿಂದೂ ಸಮಾಜ ಗೋವಿನ ಬಗ್ಗೆ ಪವಿತ್ರವಾದ ಆ 33 ಕೋಟಿ ದೇವತೆಗಳು ಆ ಗೋವಿನಲ್ಲಿದೆ. ಆ ಪರಮ ಪೂಜ್ಯವಾದ ಗೋವು ಎಲ್ಲರಿಗೂ ಕೂಡ ಆದರಣೀಯ ಅಂತ ಹೇಳುವಂಥ ಈ ಒಂದು ಸಂದರ್ಭದಲ್ಲಿ ಅದನ್ನು ಹೇಳುತ್ತಾ, ಗೋವನ್ನು ನಾವು ರಕ್ಷಣೆಯನ್ನು ಮಾಡ್ತಾ ನಮ್ಮ ಹಿಂದೂ ಸಮಾಜದ ಒಂದು ಪ್ರತೀಕವಾದಂಥ ಈ ಗೋವು ಅದನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುತ್ತಾ ನನ್ನ ಮಾತಿಗೆ